ಅವನನ್ನು ತಪ್ಪಿಸುವುದಕ್ಕೆ ನಮಗೂ ಆಗುವುದಿಲ್ಲ. ಕಾಲ ಕೂಡಿ ಬಂತು, ನನ್ನ ಮನೆಗೂ ಮದುವೆಯಾಯ್ತಲ್ಲ. ಇವತ್ತು ಪ್ರಥಮ ರಾತ್ರಿ ದೇವಯಾನೆಯ ಜೊತೆಯಲ್ಲಿ ಸುಖ ಸಂಲಾಪದಲ್ಲಿ ಕಳೆಯಬಹುದಾದಂತಹ ಕ್ಷಣಗಳು ಯಾಕೆ ಬರುವುದಿಲ್ಲ ಅಂತ ಸೂರ್ಯನಲ್ಲಿ ನನಗೆ ಬಿಟ್ಟು ಬರ್ತಾ ಇತ್ತು. ಭಗವಂತನಾದ ನೇಸರ ತನ್ನ ದಿನನಿತ್ಯದ ಕಾರ್ಯವನ್ನು ಮುಗಿಸಿ ಇಳಿಯುತ್ತಾ ಇದ್ದಾನೆ. ನಾನು ಹೋಗಬೇಕಲ್ಲ ಅಂತಪ್ಪರದ ಕಡೆಗೆ. ನಿನ್ನನ್ನು ಕಂಡ ಆ ಕ್ಷಣದಿಂದ ಇಂದದ ಈ ರಸ ನಿಮಿಷಗಳವರೆಗೆ ಯಾವಾಗ ಅಂತ ಕಾತರಿಸ್ತಾ ಇದ್ದೆ ನನ್ನ ಮನಸ್ಸು. ದೇವಯಾನ ಆ ಶಬ್ದಕ್ಕೆ ನಿಜವಾದಂತಹ ಅರ್ಥ ಅಂತ ಹೇಳಿದ್ರೆ ಅದೋಷ ಪ್ರಯಾಣ ಅಂತಲೇ. ನಿನ್ನ ಜೊತೆಗಿರೋ ಸಾಂಗತ್ಯ ಸುಖ, ನಿನ್ನ ಜೊತೆಗಿನದ್ದಾದಂತಹ ಪ್ರಾಣಿಯದ ಸಂಲಾಪ, ನಿನ್ನ ಜೊತೆಗಿನ ಒಡನಾಟ, ನಿನ್ನ ದೇಹದ ಆ ಸಿರಿಯನ್ನು ಅನುಭವಿಸುವಂತಹ ಸುಯೋಗ, ಅದು ನನ್ನ ಪಾಲಿನ ಸುವರ್ಣ ದಿನ ಅಂತ ನಾನು ಭಾವಿದ್ದೇನೆ. ಮದುವೆಯಾದ ಗಂಡ ಹೆಂಡರಿಗೆ ಅನಂತ ರಾತ್ರಿಗಳು ಬದುಕಿನಲ್ಲಿ ಒದಗಿ ಬರಬಹುದು. ಆದರೆ ಜೀವನದ ಪ್ರಥಮ ರಾತ್ರಿ ಅವರು ಸಮ್ಮಿಲನಗೊಳ್ಳುವ ಪ್ರಥಮ ರಾತ್ರಿ, ಅದು ಬದುಕಿನ ಉದ್ದಕ್ಕೂ ನೆನಪಿಡಬೇಕಾದ ರಾತ್ರಿ. ಆ ರಾತ್ರಿಯನ್ನು ಸುಮಧುರವಾಗಿ ಕಳೆಯಿತು ಅಂತಾದ್ರೆ ಜೀವನದಲ್ಲಿ ಎಲ್ಲವೂ ಶುಭಪ್ರದವಾಗುತ್ತದೆ ಅಂತ ನಾನು ನಿನ್ನನ್ನು ಕಳೆಯುತ್ತಿರುವ ನಿನ್ನ ರಸಜಯ ನಸು ನಗೆಯಿಂದ ಮುಂಗುಳು ನಗೆಯಿಂದ ಓರೆ ನೋಟವನ್ನು ಇರುತ್ತಾ ಹಾಕಿದಂತಹ ಸೆರಗಿನ ಮಧ್ಯೆಯಿಂದ ನಿನ್ನ ಕಣ್ಣ ನೋಟವನ್ನು ಹರಿಸುತ್ತಿರುವ ನಿನ್ನನ್ನು ಕಂಡರೆ ನನಗೆ
ನೀವು ಯಾರು ಪಾಯಸ ತಿನ್ನಬೇಕು ಅಂತ ಆಕಳಿಸಿದ ಬಾಯಿಯ ಒಳಗಿನಿಂದ ಚಾಚಲ್ಪಟ್ಟ ನಾಲಿಗೆಯ ತುದಿಗೆ ಕಾದ ಸೌಟನ್ನು ತಾಗಿಸಿದ ಹಾಗೆ ಪ್ರಣಯ ಸುಖಕ್ಕಾಗಿ ಹಾತೊರೆದು ನನ್ನ ನಲಿತೋಳುಗಳನ್ನು ನಿನಗಾಗಿ ನೀಡಿ ನಿಂತು ಬರಸೆಳೆಯುವುದಕ್ಕೆ ನಾವು ಮುಂದಾದ್ರೆ ಬಲವಾದ ನಿನ್ನ ಕೈಗಳಿಂದ ನನ್ನನ್ನು ದೂಡಿ ಬಿಟ್ಟೆಯಲ್ಲ. ಯಾಕೆ ಏನಾಯ್ತು? ತಪ್ಪು ಮಾಡಿದ ನಿಮಗೆ ಗೊತ್ತಿರ್ಬೇಕು. ನಾನು ತಪ್ಪು ಮಾಡಿದ್ದೆ. ಏನು ಕುಡಿದು ಬಂದಿದ್ದೀರಾ? ಕುಡಿದು ಬಂದಿದ್ದೀರಾ? ಇದು ನಿಮ್ಮಂತವರಿಗೆ ಸರಿಯೇ ಹೇಳಿ. ನಾನು ಕುಡಿದಿದ್ದೇನೆ ಅಂತ ಕುಡಿದಿದ್ದೇನೆ ಅಂತ. ಹೌದು. ಮಾತುಗಳಿಗೆ ಸ್ಫೂರ್ತಿಯ ನೀಡುತ್ತರ ಕಾಲುರ ಶಬದಕ್ಕೆ ನೀತಿಯ ಕುಡಿದಿರೋ ರಮಣಿ. ಸ್ವಲ್ಪ ಸಮಾಧಾನ ಮಾಡಿ ಗೊತ್ತು. ಸುಮ್ಮನೆ ನೀವು ನೋಡು. ದೂರದಲ್ಲಿ ಅಲ್ಲ ನೀವು ಬೇಸರಿಸಿಕೊಳ್ಬೇಡ್ವೆ. ನಾ ಕುಡ್ತದ್ದು ಪ್ರಾಮಾಣಿಕ ಒಪ್ಕೊಳ್ತೇನೆ. ಸರಿಯೇ ನೀವು ಮಾಡಿದ್ದು. ಆದ್ರೆ ನಾನು ಯಾವಾಗಲೂ ಕುಡಿಯುವವನ್ನ ಅಪರೂಪಕ್ಕೆ ಒಮ್ಮೊಮ್ಮೆ, ಓಹೋ, ಅದು ಕೂಡ ಇವತ್ತು ಯಾಕೆ ಕುಡದೆ ಗೊತ್ತಾ? ಯಾಕೆ? ಈ ರಸ ನಿಮಿಷಗಳನ್ನು ಅನುಭವಿಸುವುದಕ್ಕೆ, ಹಾ, ಆಮೋದ ಪ್ರಮೋದದಲ್ಲಿ ಕಳೆಯುವುದಕ್ಕೆ, ಶರೀರದಲ್ಲಿ ಒಂದು ನವಚೈತನ್ಯ ಬರಲಿ ಎನ್ನುವುದಕ್ಕಾಗಿ ಸ್ವಲ್ಪ ಸ್ವಲ್ಪ ಎಲ್ಲ ಸ್ವಲ್ಪ ಕುಡಿದ್ರೆ ಉಂಟಲ್ಲ, ಅದೆಲ್ಲ ಹಿತವಂತವಾಗಿ ಎಲ್ಲ ಇದ್ರೆ ಅದು ಮತ್ತಿಗೆ ಸಮ ಅಂತ ಲೆಕ್ಕ. ಓಹೋ, ಏನು ಕುಡಿಬೇಕು, ಎಷ್ಟು ಕುಡಿಬೇಕು, ಎಲ್ಲಿ ಕುಡಿಬೇಕು, ಹೇಗೆ ಕುಡಿಬೇಕು, ಯಾರೊಟ್ಟಿಗೆ ಕುಡಿಬೇಕು, ಇದಕ್ಕೆಲ್ಲ ಉತ್ತರ ಗೊತ್ತಿದ್ರೆ ಬಹಳ ಅಪಾಯ ಅಲ್ಲ ಅದು. ಹಾ, ನೋಡು, ಏನು? ಭೀತಿಗೆ ಅವಕಾಶವೇ ಇಲ್ಲ. ನಾನು ಅದೇ ವಿಚಿತ್ರ ಕುಡುಕರು ಅಲ್ಲ, ಸ್ವಲ್ಪ ಮದ್ಯ ಸೇವಿಸಿದ್ದೇನೆ. ಅವರು ಯಾಕೆ ಗೊತ್ತಾ? ಯಾಕೆ? ನಿನ್ನ ನನ್ನ ಮದ್ಯ ಅಂದ್ರೆ ಆಗಬಹುದಾದಂತಹ ಪ್ರಣಯಾಂತರ ಉಂಟಲ್ಲ, ಇದು ಸ್ವಲ್ಪ ಮೆರಗು ಕಟ್ಲಿ, ಕಲೆ ಕಟ್ಲಿ ಎನ್ನುವ ಉದ್ದೇಶದಲ್ಲಿ ನಾ ಕುಡಿದೇನೆ ಬಿಟ್ರೆ ನಿನಗೆ ಈಗೆಲ್ಲ ಸುದ್ದಿ ಬರಿಸಬೇಕು ಅಂತ ಜನ ಮನ್ನಿಸಿಕೆ ಮನ್ನಿಸೆ. ಇಂದು ದೂರವಿರುವೆ ಕುಡಿಯದೆ ಬಂದರೆ ಬಳಿ ಬರುವೆ, ಕುಡಿಯದೆ ಬಂದರೆ ಬಳಿ ಬರುವೆ, ಹೊಂದಿಕೆಯ ಮುಂದೆ ಕುಡಿಯದೆ ಎದುರಡೆಯ ನುಡಿದರು. ಇಂದು ದೂರವಿರುವೆ ಕುಡಿಯದೆ ಬಂದರೆ ಬಳಿ ಬರುವೆ, ದೂರವಿರುವೆ. ದೇವಯ್ಯ, ನೀ ಅದನ್ನೇ ಹಿಡ್ಕೊಂಡು ಇದನ್ನು ಒಪ್ಪಿಕೊಳ್ತೀರಲ್ವ ನೀವು? ಪ್ರಾಮಾಣಿಕ. ಏನು ಇಷ್ಟು ಕುಡ್ದದ್ದ? ನೋಡು, ಇಷ್ಟು ಕುಡ್ದದ್ದು? ನನ್ನ ಬದುಕಿನಲ್ಲಿ ಮುಚ್ಚು ಮನೆಗೆ ಅವಕಾಶ ಇಲ್ಲ. ಗೊತ್ತುಂಟು ನನಗೆ. ನನಗೆ ಗೊತ್ತುಂಟು. ಈ ಗಂಡಸರ ಮನಸ್ಸು ಹೇಗೆ ಅನ್ನೋದನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ಏನು ಒಂದು ನಾನು ಇವತ್ತಿಷ್ಟು ಕುಡ್ದದ್ದು, ಇವತ್ತಿಷ್ಟು, ನಾಳೆ ಇಷ್ಟು, ನಾಳಿದ್ದು ಇಷ್ಟು. ಆಗ ಈ ಪ್ರಥಮ ರಾತ್ರಿ ನನಗೆ ಗೊತ್ತಾದದ್ದು ಎಷ್ಟೋ ಒಳ್ಳೆಯದಾಯಿತು. ನೋಡು, ಏನು? ಈ ಗಂಡಸರೆಲ್ಲ ಹೆಚ್ಚೆಚ್ಚು ಕುಡಿಯುವುದು ಹೇಗೆ ಗೊತ್ತಾ? ಹೇಗೆ? ಹೆಂಡತಿ ಹಿಡಿತ ಇಲ್ಲದೆ ಇದ್ರೆ ನಾಳಿಂದ ಕುಡಿಯುವುದಿಲ್ಲ ಬಿಟ್ಟೆ. ಹಾ, ನಿನ್ನ ಬೇಡ, ನಾನು ಹತ್ತಿರ ಬರುವುದಿಲ್ಲ. ನೀವು ಕುಡಿದು ಬಂದ್ರೆ ನಿಮ್ಮ ಹತ್ತಿರ ನಾನು ಬರುವುದಿಲ್ಲ. ಕುಡಿಯದೆ ನೀವು ಯಾವತ್ತು ಬರ್ತೀರೋ ಆವತ್ತು ನಿಮ್ಮ ಹತ್ತಿರ ಬರ್ತೇನೆ. ನೋಡಿ, ಇವತ್ತು ನಮ್ಮ ಪ್ರಥಮ ರಾತ್ರಿ ಇವತ್ತು ಈಗ ಮಾಡಿ ಬಿಡಬೇಕು. ಹೇಳಿದ್ದು ಸತ್ಯ. ಅದೆಷ್ಟೋ ದಂಪತಿಗಳ ಜೀವನದಲ್ಲಿ ಹಗಲುಗಳು ರಾತ್ರಿಗಳು ಬರಬಹುದು, ಆದ್ರೆ ಪ್ರಥಮ ರಾತ್ರಿ ಎನ್ನುವುದು ಅವರ ಜೀವನದ ಮುಖ್ಯವಾದಂತಹ ಅಂಶ. ಅದು ಯಾವತ್ತೂ ಮರೆಯುವುದಿಲ್ಲ ಅವರು. ನಾನು ಒಂದು ಹೆಣ್ಣು ಸ್ವಾಮಿ, ನನಗೊಂದು ಆಸೆ ಇರುವುದಿಲ್ಲವೇ ಹೇಳಿ? ನಾನು ಎಷ್ಟು ಕನಸನ್ನು ಕಂಡವಳು, ಆದ್ರೆ ಈ ಪ್ರಥಮ ರಾತ್ರಿ ಈ ರೀತಿ ವರ್ತಿಸಿ ಬಿಟ್ರಲ್ಲ, ನಿಮ್ಮಂತವ್ರು ಹೀಗೆ ಮಾಡುವುದು ಸರಿಯೇ ಹೇಳಿ? ನನಗಾಗುವುದಿಲ್ಲ. ಏನು? ಒಂದು ಮಾತಿಗೆ ಏನು? ನೀವು ಎಂತಾದ್ರೂ ನನ್ನ ಹೆಂಡತಿ ಅಲ್ವಾ? ಈಗ ಕ್ಷತ್ರಿಯನಾದ ನನ್ನನ್ನು ನೀವೊಪ್ಪಿ ಮದುವೆ ಆಗುವುದಾ? ಹೌದು. ನನಗೆ ಈ ಕುಡಿತ ಆಗುವುದಿಲ್ಲ. ನಾನು ಬ್ರಾಹ್ಮಣ ಕನ್ಯೆ. ನಾನು ಆಗಲಿ, ನೀ ಬ್ರಾಹ್ಮಣ ಕನ್ಯೆ, ನಾ ಕ್ಷತ್ರಿಯ. ಕ್ಷತ್ರಿಯರಿಗೆ ಸ್ವಲ್ಪ ಸ್ವಲ್ಪ ಕುಡಿಯುವ ಅಭ್ಯಾಸ ಉಂಟು ಗೊತ್ತಿಲ್ಲ. ಅಯ್ಯೋ, ನನ್ನ ಗಂಡ ಕುಡಿತದಾಗಬಾರ್ದು, ಕುಡಿಬಾರ್ದು. ಈಗ ಕುಡಿತದ ಬಗ್ಗೆ ನಿನಗೇನು ಗೊತ್ತೇ ಇಲ್ವಾ? ಇಲ್ಲ. ಕುಡಿತದ ವಾಸನೆಯನ್ನು ನೀನು ಎಲ್ಲಿಯೂ ಅನುಭವಿಸಲಿಲ್ವಾ? ಇಲ್ಲ. ಇಲ್ವಾ? ಚೇಂಜ್ ಮಾಡಬೇಡ. ಏನು? ನನ್ನಪ್ಪನ ಸುದ್ದಿ ಬೇಡ ನಿಮಗೆ.
ಕುಡಿಸಿದಾಗ ಇನ್ನು ಮುಂದೆ ಬ್ರಾಹ್ಮಣರು ಕುಡಿದ್ರೆ ಬ್ರಹ್ಮಹತ್ಯೆ ದೋಷ ಬರಲಿ ಎನ್ನುವುದಾಗಿ ಶಾಪ ಕೊಟ್ಟಿದ್ದಾರೆ ನನ್ನಪ್ಪ. ಹಾಗಾಗಿ ಆವತ್ತಿಂದ ನನಗೆ ಮುದುಕರನ್ನು ನೋಡಿದ್ರೆ ಆಗುದಿಲ್ಲ. ಒಂದು ವಾಕ್ಯಕ್ಕೆ ಸೇರಿಸ್ತಿದ್ರೆ ಏನು? ಯಾರೂ ಕುಡಿಯದ ಹಾಗೆ ಶಾಪ ಇರಲಿಲ್ಲ. ಅವರು ಕೊಡುವಾಗ ಬ್ರಾಹ್ಮಣರು ಮಾತ್ರ ಕುಡಿಬಾರ್ದು ಶಾಪ ಕೊಟ್ಟಿದ್ರು. ಹಾಗಾಗಿ ನಾವು ಸ್ವಲ್ಪ ಕೊಡುವೆ. ಎಂದು ನಾನು ನನಗೆ ಆಸೆ ಉಂಟು, ನನ್ನ ಗಂಡ ಮುದುಕನಾಗಬಾರದು ಎನ್ನುವುದಾಗಿ. ನೀವು ಕುಡಿದು ಇವತ್ತೇ ನೀವು ಕುಡಿದು ಬಂದಿದ್ದೀರಂತಾದ್ರೆ ಎಂತದ್ದು ನಿಮಗೆ ಉತ್ಸಾಹ. ಹೌದು, ನಾವು ಚೈತನ್ಯ ಆಗ್ಬೇಕಾದ್ರೆ ನಿಮಗೆ ಕುಡಿತೇವೆ. ಹಾ, ಇಲ್ಲದಿದ್ರೆ ನಿಮ್ಮನ್ನ ಹುರುಪು ಎನ್ನುವುದಿಲ್ವಾ? ಜಾತಿ ಏಕರಲ್ಲಿ ಯಾರಲ್ಲಿ ಬೇಕಾದ್ರೂ ಕೇಳಿ. ಕೇಳಬೇಕಾದ್ರು ನಾನು ನಿಮ್ಮಲ್ಲಿ ಏನು ನಿಮಗೆ ಕುಡಿಯದಿದ್ರೆ ನೀವು ನಿರುತ್ಸಾಹ ಉತ್ಸಾಹ ಇರುವುದಿಲ್ಲ, ನಿಮಗೆ ನಮ್ಮ ಚೈತನ್ಯ ಇರುವುದಿಲ್ಲ. ನಾನು ಬರುವುದಿಲ್ಲ. ನೀವು ಯಾವ ಕುಡಿಯದೆ ಬರ್ತೀರೋ ಆವತ್ತು ಬರ್ತೇನೆ. ನನ್ನ ಕೆಲಸೆಲ್ಲ ಮಾಡಿಬಿಟ್ರಲ್ಲ ನೀವು. ಪ್ರಥಮ ಚುಂಬನವೇ ದಂತಭಗ್ರವಂತಾಗಿದೆ. ನಾ ಕುಡಿದದ್ದೆಲ್ಲ ಇಳಿತಾವ. ಕುಡಿ ಮಜ್ಜಿಗೆ ಕುಡಿಯುವವರ ಎದುರು ಈ ಕುಡಿತ ನಿಲ್ಲುವುದಿಲ್ಲ ಅಂತ ಇವತ್ತು ಅರ್ಥ ಆಗಿದೆ. लालिसಬೇಕು ಭೂಪಾಕದಯದಿ ಪೇರುವಿರಾಗಿಯ ತಿಥಿಯನ್ನೋದವದಿ ಕಾಳಾಹಿ ಬೇಡಿ ಮಚ್ಚನ ಪ್ರಾಸಾದನಗೆ ಎಂದೇನು ಆಗಿದೆ ನನಗೆ ತಾಳವಾರದಿ ಬಿಟ್ಟು ಪ್ರಿಯುತರಿಗಳು ಶೀಲಯುತಾನ್ವಿತ ಬಂದು ಕಾಣವು ಲಾಲಿಸಬೇಕು ಗೋಪಾಕದಯದಿ ನಿಮ್ಮಲ್ಲಿ ಕಾಣಬೇಕು ಅಂತ ಒಡವಣೆ ಬಂದವಳು ನಾನು. ಯಾರನ್ನು ಕಾಣುವುದು ಬೇಡ ಅಂತ ಬೇಸರಲ್ಲಿ ಕುಳಿತವನು ಅರ್ಥೈಸಿಕೊಂಡೆ ಪ್ರಭು. ಸನ್ನಿಧಾನವನ್ನು ಮಾತನಾಡದ ಪೂರ್ವಾವಕಾಶ ಕಲ್ಪಿಸಿಕೊಂಡಿದ್ದೆ ಪ್ರಭು. ನಡೆದಂತಹ ವರ್ತಮಾನವನ್ನೆಲ್ಲ ನಾನು ಗಮನಿಸಿದೆ ಪ್ರಭು. ನಿನಗೂ ಗೊತ್ತಾಯ್ತಾ? ಎಲ್ಲವೂ ಅರ್ಥವಾಯಿತು. ಗಂಡ ಹೆಂಡಿನ ಜಗಳ ಇದು ಆನಂತರವೇ ಪ್ರಾರಂಭ ಆದದ್ದು. ದೇವಯಾನಿ ಅದಿಷ್ಟು ಆಶಾಗೋಪುರವನ್ನು ಹೊತ್ತಿ ಅರಮನೆಗೆ ಬಂದರು. ಆದರೆ ನೀವು ಹಾಗಲ್ಲ. ಅವಳ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕಿದ್ದವರು, ಜೀವನದ ರಸ ನಿಮಿಷಗಳನ್ನು ಸಂತೋಷವಾಗಿ ಕಳೆಯಬೇಕಿದ್ದರು. ನೀವು ಜೊತೆಗೆ ಕೋಪದಿಂದ ಇದ್ದೀರಿ. ದೇವಯಾನಿಯ ಬಾಯಿ ಮಾತು ಒಳ್ಳೆಯದು, ಮನಸ್ಸು ಬಹಳ ಒಳ್ಳೆಯದು. ಅನ್ನ ಆಹಾರ ನಿದ್ರೆ ಎಲ್ಲ ತ್ಯಜಿಸಿ ಈ ಕಾರಣವನ್ನು ಸೇರಿದ್ದಾರೆ. ನೀವು ಬರಬೇಕು. ಅವಳ ಕೋಪವನ್ನು ಶಮನಗೊಳಿಸಿ ಯಾರು ಏನಿದರಿಯಂದು ನೀನು ಬಯಸು ಸಂಸ್ಕೃತಿ ಏನೋ ಒಂದು ಕೂದಲ ಎಳೆಯಷ್ಟು ತಪ್ಪು ಕಂಡಿತು ಎನ್ನುವುದರಿಂದ ಸಿಡುಕಿನಿಂದ ಸಿಡಿದು ಹೋಗಿರುವಂತಹ ದೇವಯಾನೆಯ ಬಗ್ಗೆ ಸಮರ್ಥಿಸಿಕೊಳ್ಳುತ್ತಾ ಇರುವವಳು ಅವಳ ಮನಸ್ಸು ಒಳ್ಳೆಯ. ಅವಳ ದುರ್ಬುದ್ಧಿ ನಿನ್ನ ದಾಸ್ಯಕ್ಕೆ ಕಾರಣ. ನಿನ್ನ ಬದುಕನ್ನು ಒಂದರ್ಥದಲ್ಲಿ ಬಲಿಗೊಟ್ಟವಳು ಅವಳು. ಆಗುವುದಕ್ಕೆ ಅವಳು ಬ್ರಾಹ್ಮಣ ಕನ್ಯೆ. ಅವಳ ಅಂತರಂಗವನ್ನು ಸಿಗಿದು ನೋಡಿದರೂ ಮನುಷ್ಯತ್ವದ ಲವಲೇಶವೂ ಇಲ್ಲ.
ದೇವತ್ವ ಮೇಳೈಸಿದ ಹಾಗೆ ಕಾಣಿದ್ದಾವು. ತನಗೆ ಕೆಡುಕು ಮಾಡಿದವರಿಗಾದರೂ ಒಳಿತನ್ನು ಮಾಡಬೇಕು ಎನ್ನುವ ಉದ್ದೇಶದಲ್ಲಿ ಅವಳ ಪರವಾಗಿ ನನ್ನಲ್ಲಿ ಕ್ಷಮಾಯಾಚನೆ ಮಾಡುತ್ತಿರುವೆ ಅಲ್ಲ. ಮಾನವತ್ವ ಇರಬೇಕಾದಲ್ಲಿ ದಾನವತ್ವ ಇದೆ, ದಾನವತ್ವ ಇರಬೇಕಾದಲ್ಲಿ ದೇವತ್ವ ಕಾಣಿಸ್ತಾ ಇದೆ. ಶರ್ಮಿತಾ, ನಿನ್ನ ಬದುಕಿನ ಈ ಬದಲಾವಣೆಗೆ ಕಾರಣ ಏನು ಅಂತ ಹೇಳಬಹುದೇ? ಹೇಳಿಕೊಳ್ಳುವುದಕ್ಕೆ ನನ್ನ ರಕ್ಕಸನ ಮಗಳು ಹೌದು, ಗುರುಮಟ್ಟದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದವರು. ಸರಿ. ಆಕೆ ಯೋಗವೂ ಭಾಗ್ಯವೂ ಗೊತ್ತಿಲ್ಲ. ದೇವಗುರುಗಳಾದಂತಹ ಕಥದೇವನ ಆಗಮನವಾಯಿತು. ಆತನ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ಬೆಳೆದವರು. ಈ ಪ್ರಪಂಚದಲ್ಲಿ ಆಳುವುದಕ್ಕಿಂತ ದಂಡಿಸುವುದಕ್ಕಿಂತ ಪ್ರೀತಿಯಿಂದ ಓಲೈಸುವುದರಿಂದ ಇಡೀ ಪ್ರಪಂಚವನ್ನೇ ಗೆಲ್ಲಬಹುದು. ಪ್ರೀತಿಗೆ ಶಕ್ತಿನೇ ಇರುವ ಹಾಗೆ ಕಥದೇವ ಆಡಿದಂತಹ ಮಾತು ಅದನ್ನೇ ನಾನು ಪಾಲಿಸಿಕೊಂಡು ಒಬ್ಬ ಮಹಿಳೆಯರು ಪ್ರೀತಿಯಿಂದ ಮಾತನಾಡಿದ್ದೇವೆ ಆಗಲಿ ಅವಳು ಕರೆಯುತ್ತಾಳೆ ನಿಮ್ಮವಳಾಗಿ. ನನ್ನ ಬದುಕಿನ ಪ್ರಸಂಗದಲ್ಲಿ ಗಜಕುಮಾರನ ಪ್ರಭಾವ ಎಷ್ಟು ಉಂಟು ಅಂತ ಈಗ. ಅವಳು ಸರಿ ಇಲ್ಲದೆ ಇದ್ರು ನೀ ಸರಿ ಇದ್ರು ಯಾರಾದ್ರೂ ಒಬ್ಬರು ಸರಿ ಇದ್ರೆ ಸಾಕು. ಯತಿವರೆಯಲ್ಲಿರೋದ ನಿಮ್ಮಂತವರನ್ನು ಸತ್ಕರಿಸುವುದಕ್ಕೆ ಪಾದಪೂಜೆಯನ್ನು ಮಾಡುವುದಕ್ಕೆ ಗೃಹಸ್ಥರಾದ ನಾನು ಒಂಟಿ ಅವನವ ಸ್ವಾಮಿ, ಇವ ನನ್ನ ಅರ್ಧಾಂಗಿ ಧರ್ಮಪತ್ನಿ, ಇವಳ ನನ್ನ ಧರ್ಮಪತ್ನಿ. ಹೆಣ್ಣಂದ್ರೆ ಹೇಗೆ ಇವಳನ್ನು ನೋಡಿ ಕಲಿಯಬೇಕು, ಗಂಡನನ್ನು ನಡೆಸಿಕೊಳ್ಳುವುದು ಹೇಗೆ ಇವಳನ್ನು ಕೇಳಿ ತಿಳಿಯಬೇಕು. ಇವರಲ್ಲಿ ನಾನು ಯಾಕೆ ಹೇಳಬೇಕು? ಎಳನೆಯಲ್ಲೇ ಸಿಡಿದು ನೋಡಿದವರು ಇವರು. ನಾವೆಲ್ಲ ಹಣ್ಣಾದ ಮೇಲೆ ರುಚಿ ಏನು ಅಂತ ಕಾಣುವುದಕ್ಕೆ ಬರ್ತವರು. ದೇವನೇ, ಸೋದರ ಭಾವದಿಂದ ಕಂಡವನಿಗೆ ತಂಗಿಯ ಕುರಿತಾಗಿ ಹೇಳಬೇಕಾಗಿತ್ತು. ನನ್ನ ಸಂಸಾರ ನೋಡಿದೀಯ ಹಾಗೆ ನಮಸ್ಕಾರ. ನಿಶ್ಚಯ ಇದ್ದ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಹೇಗೆ ರಾಜ್ಯದಲ್ಲೆಲ್ಲ ಪ್ರೇಮಿಗಳು ಸಂಸಾರ ಕ್ಷೇಮವಾಗುವುದು. ತಮ್ಮಲ್ಲವರು ಆಗಾಗ ಇನ್ನೂ ಬರ್ತಾ ಇದ್ರೆ ಎಲ್ಲ ಸರಿಯಾಗ್ತದೆ. ಸಂಸಾರ ಪರ್ವತದಲ್ಲಿ ಅನ್ಯರು ಸೇರಿಕೊಂಡಿದ್ದಾರೆ. ಎಲ್ಲರನ್ನು ಸರಿದೂಗಿಸಿಕೊಂಡು ಹೋಗುವಲ್ಲಿ ಒಂದು ಮಟ್ಟದಲ್ಲಿ ಹೋಗ್ತಾ ಉಂಟು. ಎಂತದ್ದು ಮಟ್ಟ? ಸರಿ ಉಂಟು ಮಟ್ಟ ಎಂತದ್ದು? ಸರಿ ಪ್ರಯಾಣ ಹೇಗೆ ಇಲ್ಲಿ ಬಂದ ಮೇಲೆಲ್ಲ ತೃಪ್ತಿಯಲ್ಲ. ಹೇಗ? ಅಯ್ಯೋ, ಆಶ್ರಮವಾಸದ ಬಿಟ್ಟವಳು ನಾನು. ಈಗ ಹೇಗಿದೆ ವೈಭವ? ಏನು ಇಲ್ಲಿ ನೋಡಿದ್ರೆ ಗೊತ್ತಾಗುದಿಲ್ಲ. ತೃಪ್ತಿಯಲ್ಲಿಲ್ಲ ಅಂತ ಕಾಣ್ತು. ನೀವೇನು ತಪ್ಪು ತಿಳ್ಕೊಳ್ಳದೆ ಇದ್ರೆ ಒಂದು ವಾಕ್ಯ. ಹೀಗೆ ಹೇಳಿದ ಮೇಲೆ ಏನೋ ಒಂದು ವಾಕ್ಯ ಉಂಟು ಅಂತ ಗೊತ್ತಾಯ್ತು. ಪೆಟ್ಟಿಗೆಯಲ್ಲಿ ಜಾಗ ಇಲ್ಲ ಅಂತ ಅವಳು ಹಾಕಿಕೊಂಡದ್ದಲ್ಲ, ಮುಚ್ಚಿಗೆ ಉಂಟಲ್ಲ ಅಂತ. ಹಾಗೆ ಆ ಪೆಟ್ಟಿಗೆ ಬೇಕಾದ ಪೆಟ್ಟಿಗೆ ಇಲ್ಲಿ ಮೊದಲೇ ಸಂಗ್ರಹಿಸಿ ಶೋಭನವಾಗಿ ಕಾಣ್ತಾ ಇರುವಂತೆ ಅಂತರಂಗವು ಮನೆಯ ಒಳಗೆ ಎಲ್ಲ ಒಳಗೂ ಕ್ಷೇಮವಾಗುಂಟು, ಹೊರಗೂ ಕ್ಷೇಮವಾಗಿ ಇದೆ. ಅತೃಪ್ತಿಯನ್ನು ಏನಿಲ್ಲ, ಎಲ್ಲಿದ್ದೇನೆ? ಹಾಗೆ ನಾನು ಹಾಗೆ ಚಿತ್ರಭಾವದಿಂದ ಕಂಡು ಆಗಾಗ ಬರಬೇಕು ಅಂತ ಅಂದ ಅಲ್ಲಿ ಆಶ್ರಮದಲ್ಲಿ ಇವರನ್ನೆಲ್ಲ ಕಂಡು ಗೊತ್ತು. ಅಂಗಿರಸರ ಆಶ್ರಮದಲ್ಲಿ ನಿನ್ನಲ್ಲಿಯೂ ಮೈತ್ರಿ ಆಗ್ತದೆ. ಕಂಡು ಹೋಗುವ ಅಂತ ಬಂದೆ ಅಷ್ಟೇ. ಕಂಡು ಹೋಗುವಂತ ಅಷ್ಟೇ ಬಂದ. ಪಿತನು ತಪಸ್ಸಿಗೆ ಹೋದವನನ್ನು ಮತವು ಶೀಘ್ರವೇ ಸಿದ್ಧಿಸಲು ನೀನು ಅತಿಶಯದ ಯತ್ನವನ್ನು ಮಾಡಿರಬೇಕು. ಮತ್ತದಕ್ಕೆ ಶಿತಿಪರೇನಿಂದಲೇ ನಿಜವನಿ ಸಿದ್ಧತೆಯ ಕೈವರು ಮತಿಯುತನ ಎಂದು ಕೇಳವರ ಕರೆಸುವೆನು. ಒಳ್ಳೆದಾಯ್ತು ಅಂತಂದ್ರೆ ಒಳ್ಳೆಯದೇ, ನನಗೆ ಒಳ್ಳೆ ಕಾರ್ಯ ಆಗ್ಬೇಕಿತ್ತು, ಹಾಗಾಗಿ ಬಂದದ್ದು ಒಳ್ಳೇದಾಯ್ತು. ಅದು ಏನಿದ್ರು ಹಾಗೆ ಅವಳು ಮಾತಾಡುದು. ಅದು ಒಳ್ಳೆದಿರ್ಲಿ ಕೆಟ್ಟದಿರ್ಲಿ ಎಲ್ಲ ಕಾರ್ಯವೇ. ಈಗ ರಾಜರ ಅರಮನೆಯಲ್ಲಿ ರಾಜಪತ್ನಿಯಾಗಿ ಸಾಮ್ರಾಜ್ಞಿಯಾಗಿ ಎಲ್ಲವೂ ಕೈ ಕೆಳಗೆ ಇರುವಾಗ ಬೇಕಾದವರು ಒದಗಿಸಿರುವಾಗ ನನ್ನಂತ ಒಬ್ಬ ಋಷಿಯೋ ಮುನಿಯೋ ಬಂದಾಗ ಏನಪ್ಪ ಏನೇನಲ್ಲ, ಅಪ್ಪ ಹೋದ್ರಲ್ಲ. ನನಗೆ ಗೊತ್ತಿಲ್ಲ.
ಇಲ್ಲ ಬೇರೆ ಅಲ್ಲ ಆಚಾರ್ಯ ಶುಕ್ರ ಕೇಳಿ ಬರುತ್ತೆ ನಾನು ಬಲ್ಲೆ ಅಲ್ಲ. ಎಲ್ಲಿ ಹೋದ್ರು ಅವಳು ನೇರ ಅಪ್ಪ ಹೋತು ಅಂತ ನನಗೇನು ಸುದ್ದಿ ಇಲ್ಲ. ಯಾಕಪ್ಪ ಹಾಗೆ ಅದಕ್ಕೆ ಅಪಾರ್ಥ ಮಾಡ್ಲಿಲ್ಲ ನಿನ್ನ ಹೆಂಡತಿ ಅಲ್ವಾ ಯಾವ ಆಶಯ ಅಂತ ಗೊತ್ತಿಲ್ಲ. ತಪಸ್ಸಿಗಾಗಿ ಹೊರಟೋಗಿದ್ದಾರೆ ನಮ್ಮಪ್ಪ. ಹಾಗಾಗಿ ತಪಸ್ಸಿಗೆ ಅವರಿಗೆ ನಿರ್ದಿಷ್ಟ ಉದ್ದೇಶ ಇದ್ದಾಗ ಹೋಗ್ತಾರೆ ಹೋಗಲು ಉಪಾಯ ಉಂಟಾ? ಇದ್ದದ್ದೆಲ್ಲ ತಕೊಂಡ್ರಲ್ಲ ನಮ್ಮ ಅಪ್ಪನಲ್ಲಿ ಇದ್ದದ್ದು. ಮತ್ತೆ ಹೋಗ್ಬೇಕು, ಬೆಳೆಸ್ಬೇಕಾದ್ರೆ ಹೋಗ್ಬೇಕಾಗ್ತದೆ. ನೀನು ಮದುವೆ ವಿಶೇಷವಾಗಿ ಆಸೆ ಕೊಟ್ಟದ್ದು ಮತ್ತೆ ಬರಿದಾಗ ಮತ್ತೆ ಒಂದು ಶುಕ್ರನು ತಾವು ಬರಿದಾಗುವಂತಹದ್ದನ್ನು ಸಂಪಾದಿಸಿದ್ದೇ ಅವರು ಸಂಪಾದಿಸಿದ್ದನ್ನು ಕಸಿದವರನ್ನು ಬರಿದಾಗಿಸುವುದಕ್ಕೆ ಲೋಕಲೋಕಾಂತರದಲ್ಲಿ ಯಾರು ಮುಖ್ಯ ಕಚದೇವರೇ, ಎಲ್ಲಿವರೆಗೆ ಕೊಟ್ಟಿದ್ದೇನೆ ಕೇಳಿದ ಜೀವನದಲ್ಲಿ ಪ್ರಥಮ ಪಠ್ಯ ಕೊಟ್ಟದ್ದು ಹಾಗೆ ಮತ್ತೆ ಅಂದ್ರೆ ದಾರಿ ಇದ್ದಿರ್ಬೇಕು ನಿನಗಂತ ದಾರಿ ಸರಿ ಸರಿ ಉಂಟು ಇಲ್ಲಿ ಅಪ್ಪ ತಪಸ್ಸಿಗಾಗಿ ಹೋಗಿದ್ದಾರೆ. ಅವರ ತಪಸ್ಸೆನ್ನುವುದು ಆದಷ್ಟು ಬೇಗ ಸಿಕ್ಕಿಸುವ ಹಾಗೆ ನೀನೊಂದು ಯಜ್ಞವನ್ನು ಮಾಡಬೇಕು. ಏನು ತಪಸ್ಸು ಮಾಡ್ಲಿಕ್ಕೆ ಹೊರಟದ್ದು ನಿನ್ನ ಅಪ್ಪ? ಸಿದ್ಧಿಸುವಾಗ ಯಾಗ ಮಾಡಬೇಕಾದ್ದು ನೀನು. ಬಡಪಾಯಿ ಕಚ್ಚ ನೀನು ಅಜ್ಞಾನದಿಂದ ಹೇಳ್ಬೋದು ಅದರಲ್ಲ ನಮ್ಗೆ ಮಾಡಿ ಏ, ಯಾರಿಗೆ ಅಜ್ಞಾನ ಯಾರಿಗೆ? ಅಜ್ಞಾನಂತೆ. ಸಿಟ್ಟು ಅಲ್ಲ ಜ್ಞಾನಿಗಳಾದಂಥ ಶುಕ್ರಾಚಾರ್ಯರಾಗಲು ಶುಕ್ರನಂತೆಯೇ ನಾನು, ನನಗೆ ಅಜ್ಞಾನ. ಕಚದೇವರೇ, ಓ, ಆ ಶಬ್ದದ ಪರಿಚಯ ಇದ್ದವನಿಗೆ ಅವರಿಗೆ ಇಲ್ಲ ಅಂತ ಅಂದ್ರೆ ಅಜ್ಞಾನ ಹಾ, ಅದು ಪರಿಚಯವೇ ಇಲ್ಲ. ಶಬ್ದದ ಪರಿಚಯ ಇಲ್ಲ ಶಬ್ದದ ಗೊತ್ತಿಲ್ಲ ಜ್ಞಾನಿ ನಾನು, ಅಜ್ಞಾನಿ ಅಲ್ಲ. ಹಾಗಾಗಿ ಅವನು ಹೀಗೆ ಮಾತಾಡುದು. ಅಲ್ಲ, ಕೆಲವು ವಿಷಯ ಸರ್ವಜ್ಞರಿಲ್ಲ ಸರ್ವಜ್ಞ ದೇವರು ಮಾತ್ರ ಅಲ್ಲ ನಾವೆಲ್ಲ ಅಜ್ಞಾನಿಗಳೇ ಎಷ್ಟು ದೊಡ್ಡವನಾದ್ರು ಅವನು ಇಂದ್ರನಾದ್ರು ಚಂದ್ರನಾದ್ರು ಬ್ರಹ್ಮನಾದ್ರು ದೇವರು ಮಾತ್ರ ಸರ್ವಜ್ಞ ಕೋಪಗಳು ಬೇಕಾಗಿವೆ ನಿನ್ಗೆ ಯಾಗ ಮಾಡ್ಲಿಕ್ಕೆ ಬರ್ತದಲ್ಲ? ಹೀಗೆ ಇಲ್ಲ ಅಪ್ಪನ ತಪಸ್ಸು ಸಿದ್ಧಿಸುವ ಯಾಗ ಮಾಡಲಿಕ್ಕೆ ನಾನು ಕಲಿಯುವುದು ಬೇರೆ ಬಿಡು. ಯಾಕೆ ಗೊತ್ತು ನಾವು ಯಾಗ ಮಾಡುವುದಿದ್ರೆ ಲೋಕಹಿತಕ್ಕಾಗಿ ಸ್ವಾರ್ಥಕ್ಕಾಗಿ ಅಲ್ಲ ನನಗೆ ಅದು ಸಿಗಬೇಕು ಇದು ಸಿಗಬೇಕು ಅಂತ ನಾನು ಹೇಳುವುದಕ್ಕಿಲ್ಲ ಅದಕ್ಕಾಗಿ ಯಾಗ ಮಾಡುವುದಕ್ಕೂ ಇಲ್ಲ ಪರಹಿತಕ್ಕಾಗಿ ಯಾಗ ಮಾಡುವುದನ್ನು ಮಾತ್ರ ಶೀಲವಾಗಿಸಿಕೊಂಡು ನನಗೆ ಸ್ವಾರ್ಥಕ್ಕಾಗಿ ಅದು ಗುರುಗಳಿಗಾಗಿ ಯಾಗ ಯಜ್ಞದ ಮಹತ್ವ ತಿಳಿಸಿಕೊಟ್ಟವರೇ ಅವರು ಅವರ ಸಂಕಲ್ಪ ಸಾಧನೆಗೆ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಯಾಗ ನಿನಗಾಗುದಿಲ್ವಾ? ಮತ್ತೆ ಒಂದ್ಸಲ ಎಷ್ಟು ಮಂದಿ ಇದ್ದಾರಂತ ಕರೆಸು, ನೀನೇ ಮಾಡು. ಹಾ. ನನಗೆ ಆಗುವುದಿಲ್ಲ ಅಂತ ನಾನು ಮಾಡುವುದಿಲ್ಲ ಅಂತ ಯಾಕೆ ಮಾಡೋದಿಲ್ಲ? ಅದರಿಂದ ಏನು ಸಿದ್ಧಿ ಆಗುವುದಿಲ್ಲ ಸಿದ್ಧಿ ಆಗ್ತದೆ. ಯಾಗ ಮಾಡ್ಲಿಕ್ಕೂ ನೀನು ಗೊತ್ತುಂಟು. ನೀನ್ ಯಾಕೆ ನಾನು ಹೇಳಿದಾಗ ಅದರಿಂದ ಮಾಡುವುದಿಲ್ಲ? ನಮಗೆ ಏನು ಸಿಗ್ತದೆ ಅಂತ ಈಗ ನಿಷ್ಪ್ರಯೋಜಕವಾದದ್ದು ನಾವು ಯಾಕೆ ಮಾಡಬೇಕು ಏನು ಸಿಗ್ತದೆ? ಅಲ್ಲ ಏನು ಸಿಗುದಿಲ್ಲ. ಈಗ ನಾವು ಯಾಗ ಮಾಡಿದ್ರೆ ಏನಾದ್ರು ಫಲ ಉಂಟಾ? ಇವ್ರು ಹೇಳಿದ್ದು ಒಳ್ಳೆದಲ್ಲ. ಇಲ್ಲ ಅಂತ ತಾತ್ಪರ್ಯ ಏನು ಸಿಗುದಿಲ್ಲ ಅಂದ್ರೆ ನಾನು ಏನು ಕೊಡುದಿಲ್ಲ ಅಥವಾ ನನ್ನಲ್ಲಿ ಏನ್ ಕೇಳ್ಲಿಕ್ಕೆ ಆಗುದಿಲ್ಲ ಅಂತ ಅಲ್ವಾ? ಏನು ಸೇವೆ ಮಾಡುವುದು ಬೇಡ, ಕೊಡ್ತೇನೆ, ಎಷ್ಟು ಬೇಕಾದ್ರೂ ಕೊಡ್ತೇನೆ, ಏನು ಬೇಕಾದ್ರೂ ಕೊಡ್ತೇನೆ. ನೀನು ಯಾಗ ಮಾಡಿದ್ರೆ ಸಾಕು. ಎಷ್ಟು ಮಂದಿಯನ್ನು ಬೇಕಾದ್ರೂ ಕರೆಸು ನೀನು. ಪೆಟ್ಟಿಗೆಯಲ್ಲಿ ಬೇಕಾದಷ್ಟು ಎಲ್ಲ ನಿನಗೆ. ಎಷ್ಟು ಬೇಕು, ಏನು ಬೇಕು ನಿನಗೆ. ಕಡೆಗೆ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಪಟ್ಟಿ ಕೊಟ್ಟರೆ ಸಾಕು. ಈ ಕೈ ನನ್ನ ಸೊಂಟದಲ್ಲಿ ಮಹಾರಾಜ ಮದುವೆ ಆದ ಮೇಲೆ ಭಂಡಾರದ ಬೀಗ ಮುಂದ್ರೆ ಬಹುಶಃ ಭಂಡಾರಿಗಳ ಕೈಯಲ್ಲಿ ಅಲ್ಲ ಮಹಾರಾಜ ಕೈಯಲ್ಲಿ ಕೇಳಿದ್ದು ನಾನು ಎಷ್ಟು ಬೇಕು, ಏನ್ ಬೇಕಾದ್ರೂ ಏನು ಬೇಕು, ಏನ್ ಬೇಕಾದ್ರೂ ಏನು ಬೇಕು. ಕೊಡುವೆ ನಂಬಿ ಬೇಬಿ ಶರ್ಮಿಷ್ಠೆಗೆ ಕೊಡು ಸ್ವಾತಂತ್ರ್ಯವನ್ನು ಶರ್ಮಿಷ್ಠೆಗೆ ಕೊಡು ಸ್ವಾತಂತ್ರ್ಯವನ್ನು ಬಿಡುಗಡೆ ಕೊಡಲಿನ್ನು ದಾಸ್ಯದಿಂದ ಬಿಡುಗಡೆ ಕೊಡಲಿನ್ನು ದಾಸ್ಯದಿಂದ ನಡೆದು ಉತ್ತರ ಕೊಡುವೆ ಶರ್ಮಿಷ್ಠೆಗೆ ಕೊಡು ಸ್ವಾತಂತ್ರ್ಯವನ್ನು ಏನು? ಆಶ್ರಮವಾಸಿನಿಯಾಗಿರುವಾಗ ಇದ್ದುದಕ್ಕಿಂತ ಹೆಚ್ಚಿನ ಸಂಪನ್ನಳಾಗಿದ್ದಿ ಅಂತ ಅರಿತೇ ಬಂತು ಹೌದಾ? ಸಂಸಾರ ವೃತ್ತಾಂತವನ್ನು ತಿಳಿದೇ ಬಂತು ಗೊತ್ತೇನಂತಲೇ ಏನು ಬಂದದ್ದು. ಮಾಡಿಸದಿತ್ತು ಯಾವ ಯಾಗವನ್ನು ಯಜ್ಞವನ್ನು ಮಹತ್ಕಾರ್ಯವನ್ನು ಮಾಡಿಸದಿತ್ತು ನಿನ್ನಲ್ಲಿ ಬೇಡುವುದಕ್ಕೆ ಬೊಗಸೆ ಇಡುವುದಕ್ಕಾಗಿಯೇ ಬಂದೆ ಕೊಡ್ತೀಯ ನಮ್ಮಲ್ಲಿ ಏನು ಈಗ ಏನಾದರೂ ಕೊಟ್ಟರು ಜೀವನದಲ್ಲಿ ಹಿಂದೆ ನೋಡದೆ ಕೊಡ್ಬೋದು. ಕೊಡ್ತೇನೆ. ಏನು ಕೇಳಿದ್ರು ಕೊಡ್ತೀನಿ. ಏನು ಕೇಳಿದ್ರು ಕೊಡ್ತೇನೆ. ನೀನು ಬಾಯಿ ಮುಚ್ಚುದೊಳಗೆ ಕೊಡ್ತೇನೆ. ಬಾಯಿ ಮುಚ್ಚಿನೊಳಗೆ ಕೊಟ್ಟಾಗ ಕೊಟ್ಟಾಗ್ತದೆ. ಕಚದೇವನೇ ಶುಕ್ರಾಚಾರ್ಯರ ಮಗಳಲ್ಲ. ಹೇಳಿದ ಮಾತು ಅಂತ ಹೇಳಿದರೆ ಅವಿಶ್ವಾಸ ಉಂಟು. ಕೇಂದ್ರ ಬಳಿಕ ಅಷ್ಟು ಭಾಷೆ ಇಲ್ಲ. ಅದಲ್ಲ ನಾನು ಸಣ್ಣವಾಗಿ ದೃಢೀಕರಣ ಅಂಜನತ್ತು ಬೇಡ ಆಡಿದ ಮಾತ್ರ ಸ್ವಯಂ
ಜೊತೆಯಾಗಿ ನಲಿದಾಡ್ತಾ ಇದ್ದಂತಹ ಶರ್ಮಿಷ್ಠೆ ದೇವಯಾನಿಯರನ್ನು ಕಂಡು ಸಖನಾಗಿ ಒಡನಾಗಿದವರು, ಸೋದರನಂತೆ ಅವರನ್ನು ಸೇವಿಸಿದವರು. ಒಬ್ಬರು ಸಮ್ರಾಜ್ಞಿಯಾಗಿದ್ದಾರೆ, ಮತ್ತೊಂದು ದಾಸಿಯಾಗಿದೆ. ಕಾಣುವುದಕ್ಕಾಗದ ಅಸಹಾಯಕತೆ ಹೇಳ್ತೇನೆ. ಏನ್ ಮಾಡುವುದು? ಮಾಡಬಾರದಿದ್ದು ಮಾಡಿದ್ರೆ ಕಾಣ್ಲಿಕ್ಕೆ ಆಗುದಿಲ್ಲ, ಹಾಗೆ ಆಗುವುದು. ಮಾಡಬೇಕಾದ್ದು ಮಾಡಿ ಅದರಿಂದ ಬದಲಾವಣೆ ಸಾಧ್ಯವಾಗುವುದು. ನನಗೆ ಕೊಡುವುದೇ ಹೌದಾ, ನನಗೆ ಬೇಕಾದದ್ದು ದೇವಿ ಶರ್ಮಿಷ್ಠೆಯ ದಾಸ್ಯ. ಒಡನೆ ಪೀಡಿತ ಗಜ ಬಿಡುತ್ತಿರುತ್ತಿ ತಂಗಿಯ ನುಡಿಗಣ್ಣ ಕೋಪಿಸಲಿನ ಕರ ಜೋಡಿಸಿ ಶಿರ ತಗ್ಗಿಸಿ ನಿಮ್ಮಲ್ಲಿ ಅಂದೊಂದು ಮಾತು ಕೇಳಿದ್ದೆ ನಾನು. ಆಗೊಮ್ಮೆ ಈಗೊಮ್ಮೆ ಬಿಡುವಿನಲ್ಲಾದರೂ ತಾವು ನಮ್ಮ ಅರಮನೆಗೆ ಬರಬೇಕು. ಪ್ರತಿಷ್ಠಾನಕ್ಕೆ ನಿಮಗೆ ಸ್ವಾಗತ ಇದೆ. ಯಾವಾಗಲೂ ಬಂದ ನಿಮ್ಮಂಥವರಿಗೆ ನನ್ನ ಗೃಹಿಣಿ ತೋರಿಸಿದಂತಹ ಗೌರವವನ್ನು ಎಣಿಸಿದಾಗ ಸ್ವಾಮಿ ನನಗೆ ಏನೋ ಕತೆ ಪುಡಿ ಇಟ್ಟಂತಾಗ್ತಾ ಉಂಟು. ಅವಳಿಗಾಗಿ ನಾನು ಕ್ಷಮಾ ಯಾಚನೆ ಮಾಡ್ತೇನೆ. ನನ್ನ ಸಂಸಾರ ಹೇಗುಂಟು ಅಂತ ನೋಡ್ಲಿಕ್ಕೆ ಬಂದಿರಲ್ಲ. ಹೀಗುಂಟು ಸ್ವಾಮಿ ನನ್ನ ಸಂಸಾರ. ಪ್ರಕರಣದಲ್ಲಿ ನಾವು ಮುಖಾಮುಖಿ ಆ ಸಂದರ್ಭಕ್ಕೆ ಉಚಿತವಾದ ಮಾತು ಅಂತ ಆಡಿದ್ದು ನೆನಪಿಗಳು. ಪ್ರಾಣ ತೆಗೆದ ಮೇಲೆ ಸಿಗುವ ಗರಿಗಳಿಂದೇನು ಅಂತ ಕೇಳಿ. ಹೌದು, ಬಣ್ಣದ ಗರಿ ಮಾತ್ರ ಸಿಕ್ಕಿತ್ತು, ಪ್ರಾಣ ಸಿಗದೇ ಇಲ್ಲ. ಜೀವ ಸಿಗ್ತದೆ ಅಂತ ನಾನು ನೇತಾಡಿದ್ದೇ ಬಂದು ಸ್ವಾಮಿ. ನೀವು ಚಿಂತಿಸಬೇಡ. ಸುಖ ದುಃಖ, ಕಷ್ಟ ಸುಖ ಎಲ್ಲವೂ ಇದ್ದದ್ದೇ ಸಂಸಾರ. ಜನಪತಿಯಾಗಿ ಎಲ್ಲರನ್ನು ಆಶ್ರಯಯೋಗ್ಯನಾಗಿ ಪಾಲಿಸುವವರು ನಿಮ್ಮ ತಪ್ಪಿಲ್ಲ. ಅದಕ್ಕಾಗಿ ನೀವು ಮರುಗಬೇಕಾಗಿಯೂ ಇಲ್ಲ. ಆಶೀರ್ವಾದ ಮನಪೂರ್ವಕವಾಗಿ ಹರಸುವೆನು ಶರ್ಮಿಷ್ಠೆ ಸತ್ಪುತ್ರವತಿಯಾಗೋ ಧರಣಿ ಪಣಿಪೋಯಜ್ಞಗಳಿಗೆ ಗೈದ ಫಲದಿಂದ ಸುರಲೋಕದೋತ ಬಹುಲೋಕಗಳ ಇರುವಿನಿ ಸರ್ವ ಸುಖವ ಅನುಭವಿಪೇ ಸತ್ಪುತ್ರವತಿಯಾಗೋ. ಆಡಿದ ಮಾತನ್ನು ಅನುಸರಿಸ್ತಾ ಇರುವುದು ನೀನು ಹೇಗೆ ಹೇಳದೆಯೇ ತೋರಿಕೊಡ್ತಾ ಇದೆ. ಕ್ಷಮಿಸುವಷ್ಟು ದೊಡ್ಡತನ, ಕ್ಷಮಿಸುವುದರಲ್ಲಿರುವ ಔದಾರ್ಯ ಬದುಕಿನ ಮತ್ತಾವುದರಲ್ಲೂ ಇಲ್ಲ ಅಂತ ಬದುಕಿನಿಂದ ರೂಪಿಸ್ತಾ ಇದೆ. ಒಳ್ಳೆಯದಾಗಲ್ಲ. ಸಂಸಾರಸ್ಥರಾಗಿ ಸತ್ಪುತ್ರವತಿಯಾಗಿ ಹೆಂಡನಕ್ಕೆ ಭೂಷಣಪ್ರಾಯವಾದ ತಾಯ್ತನದ ಪರಮ ಸೌಖ್ಯ ಭಗವಂತನಿಗೆ ಮಹಾರಾಜ ಹಿತೋಪತಿಶಯವಾದ ಕೀರ್ತಿಗೆ ಕಾರಣವಾಗಬಹುದಾದ ಮಹಾಕರಗಳನ್ನೇಕೆ ನಿನ್ನಿಂದ ಘಟಿಸಿ ಸುರಲೋಕವೇ ಮೊದಲಾದ ಉನ್ನತ ಲೋಕಗಳ ಭೋಗ ಭಾಗ್ಯಗಳು ನಿನಗೆ ಸಿದ್ಧಿಸುವಂತಾಗಿದೆ. ಒಳ್ಳೆಯದ ಯಾವ ತಪ್ಪಿಗೆ ಬೇಕಾಗಿ ಇಂತಹ ಶಿಕ್ಷೆ? ಬದುಕಲು ಎಷ್ಟೋ ಆಸೆಗಳನ್ನು ಕಂಡವರು ನಾನು. ನನ್ನ ಜೀವನವೇ ಬರಡಾಗಿ ಹೋಯಿತು. ನನ್ನ ಬದುಕಿನಲ್ಲಿ ಸ್ವಾತಂತ್ರ್ಯವೇ ಇಲ್ಲ. ದಾಸಿಯ ಹಾಗೆ ಬದುಕಲು ಸಲ್ಲಿಸ್ತಾ ಇದ್ದೇನೆ ನಾನು. ಯಾವುದೇ ಹೆಣ್ಣಾದರೂ ಬಯಸುವುದೇನೆಂದು ಯೋಗ್ಯವಾದ ಮರನ್ನು ಕೈ ಹಿಡಿದು ಮಕ್ಕಳನ್ನು ಪಡೆಯಬೇಕು ಅಂತ ನಾನು ಮಾಪಿ ಒಬ್ಬೋ ಸರಸಿದ ಮಗಿನಿಂದ ಪರಿತಿದ್ದಾರ
ನಿನ್ನ ಪರಿಸ್ಥಿತಿ ತಾರಾಯ ಮರಣಿಲ್ಲ ಮಾವಿನನು ಮರಣಿಲ್ಲ ತಲೆಗೆ ಸಾರು ತುಟಿನಾಗ ಓ ಸರಸಿಜಾಂಬತಿ, ದಾಸಿಯಾಗಿ 1000 ಮಂದಿ ದಾಸಿಯರ ಸಮೂಹದಲ್ಲಿ ನೀನು ನಿಂತು ಬಂದೆಯಲ್ಲ. ಅಂದೊಂದು ದಿನ ನಿನ್ನನ್ನು ಕಂಡ ಪ್ರಥಮ ನೋಟದಲ್ಲಿಯೇ ಮನ್ಮಥ ನನ್ನ ಮನಸ್ಸನ್ನು ಹಾಳು ಮಾಡಿದ್ದ. ಸರ್ಮಿಠ, ನನ್ನ ಬದುಕಿನಲ್ಲಿ ಒಂದಲ್ಲ ಒಂದು ದಿವಸ ನಿನ್ನನ್ನು ನನ್ನವಳಾಗಿಸಬೇಕು ಅಂತ ಮನಸ್ಸಿತ್ತು. ಅದಕ್ಕೆ ಸರಿಯಾದ ಕಾಲ ಸನ್ನಿಹಿತವಾಗಿದೆ. ಕೋಮಲಾಂಗಿ, ಮುತ್ತಿನ ನನ್ನೆ, ಕಣ್ಣಿನ ಬೆಣ್ಣೆಯೇ, ವಾರದ ವಯ್ಯಾರದ ಸಂಖ್ಯೆ, ನೀ ನನ್ನವಳಾಗಲಾರೆಯ. ಧರಣಿ ಪಾಲಗೆ ದಾಸಿಯರ ಮೇಲಧಿಕಾರ ಬಿರುವುದು ಸಗಜವಾಗಿ ಕರೆದನೋ ಪವಿಸುತ್ತ ಮರೆವುದು ಅಷ್ಟೇ. ಕರೆದನೋ ಪವಿಸುತ್ತ ಮರೆವುದಷ್ಟೇ. ಬಳಿದೆ ಮಾತು ದಾಸಿಯರ ಮೇಲನ ಅಧಿಕಾರ ಬಿರುವುದು ಸಗಜವಾಗಿ ಇಂತಹ ಮಾತುಗಳನ್ನು ತಾವು ಆಡಬಾರದು. ಯಾಕೆ? ನೀವು ಧರಣಿ ಪಾಲಕ. ಸರಿ, ನಿಮಗೆ 2 ಮಂದಿ ಹೆಣ್ಣಿದ್ದೀರಿ. ಒಬ್ಬಳು ಧರಣಿ ರಮಣಿ, ಇನ್ನೊಬ್ಬಳು ನೀವು ಕೈ ಹಿಡಿದಂತ ಎಷ್ಟು ಮಂದಿ ಹೆಣ್ಣು ಮಕ್ಕಳನ್ನು ರಮಿಸಬಹುದು ಸ್ವಾಮಿ. ಆ ಅರ್ಹತೆಯನ್ನು ಉಳ್ಳವರು ನಾವು. ಆದ್ರೆ ನಾವು ಹಾಗಲ್ಲ. ನಾವು ದಾಸಿ ಪ್ರಭು, ನಿಮ್ಮ ಕೆಲಸವನ್ನು ಮಾಡಬಹುದು. ನೀವು ಇಂತಹ ಕೋರಿಕೆಯನ್ನು ವ್ಯಕ್ತಪಡಿಸಬಾರದು ಯಾವ ಕಾಲಕ್ಕೆ. ಮತ್ತೆ ಆಜ್ಞಾರೂಪದಲ್ಲಿ ಇರಬೇಕು ನಿಮ್ಮ ಮಾತು. ಇಂಥದ್ದು ಮಾಡುವಂತ ಕಾಲಲ್ಲಿ ತೋರಿಸಿದ ತಲೆಯಲ್ಲಿ ಹೊತ್ತು ಮಾಡುವಂತಹ ಕೆಲಸದ ಆಳುಗಳು ನೀವು ಉಂಡು ತಿಂದ ಬಳಿಕ ನಾವು ಉಣ್ಣುವವರು. ನಮ್ಮ ಮೇಲೆ ಸಂಪೂರ್ಣ ಅಧಿಕಾರ ಇದೆ. ನಿಮಗೆ ಹೇಗೆ ಬೇಕು ಹಾಗೆ ಬಳಸಿಕೊಂಡು ಸಿದ್ಧರಾಗಿದ್ದೀವಿ. ನಿನ್ನ ದೇಹ ನನಗೆ ಯಾವಾಗ ಬೇಕಾದರೂ ಸಿಕ್ಕಬಹುದು. ಆ ಅರ್ಹತೆಗೆ ಮಾತ್ರ ನಾನು ಒಬ್ಬರಿಗೆ ಹೇಳುತ್ತಿರುವುದು. ಅದು ಮಾತ್ರ ಬೇಕಾದದ್ದಲ್ವೇ ನನಗೆ. ಬಯಸಿದು ಮನನೊಳಗಿದ್ದೆ ಶರಿತ ಮನಸ್ಸಿನಾಗಿದ್ದೆ ಸರ್ವಮನದಲ್ಲಿ ಮನಸಗಿದಲೆ ತನು ಇದ್ದರೆ ಧನ್ಯನು ಜಗದಿಯೇ ತರುಣಿ ದಾಸಿಯಾದದಿಲ್ಲ ದೇಹದ ಮೇಲೆ ಪ್ರಭುವಾದವರಿಗೆ ಪ್ರಭುತ್ವ ಇದೆ ಎನ್ನುವುದನ್ನು ನಾನು ತಿಳಿಯದೇ ಇದ್ದವನಲ್ಲ. ದಾಸಿಯರು ಇರುವುದೇ ಅರಸರ ಸಂತೋಷಕ್ಕಾಗಿ. ಕೇವಲ ನಿನ್ನ ದೇಹವನ್ನು ಅಪ್ಪಿಸುವುದರಿಂದ ಇಂದ್ರಿಯ ಗ್ರಾಹ್ಯವಾದಂತಹ ಒಂದು ಯಾವುದೋ ಒಂದು ಸುಖಾನುಭೂತಿಗೆ ಮಾತ್ರವೇ ಹೆಣ್ಣುಗಳು ನನಗೆ ಬೇಕಾದದ್ದಲ್ಲ. ಸತ್ಯ, ನಿನ್ನಲ್ಲಿ ಮುಚ್ಚುಮರ ಏನು ಹೇಳು. ನನ್ನ ಪ್ರಥಮ ರಾತ್ರಿ ಏನಾಗಿದೆ ಅಂತ ನಿನಗೂ ಗೊತ್ತಿದೆ. ಅರ್ಥೈಸಿಕೊಂಡು ಆ ನಂತರ ಒಂದು ದಿವಸದ ಸುಖವನ್ನು ನಾನು ಅನುಭವಿಸಿದವರು. ಹಾಗೆ ಅಂತ ದೇಹವನ್ನು ನನ್ನಲ್ಲಿ ದೇವಯಾನಿ ಹಂಚಿಕೊಳ್ಳಿಲ್ಲ ಅಂತಲ್ಲ. ಅವಳು ಮಗುವಿನ ತಾಯಿಯಾಗಿದ್ದಾಳೆ. ಸರಿ, ಒಂದೇ ಒಂದು ದಿವಸವಾದರೂ ಅವಳ ಮನಸ್ಸನ್ನು ನನಗೆ ಕೊಡ್ಲಿಲ್ಲವೇ? ಮನಸ್ಸು ಬೆರೆತು ಬಾಳಬಹುದಾದ, ಮನಸ್ಸು ಆಶಿಸಿ ಮೆರೆಯಬಹುದಾದ, ಮನಸ್ಸು ಒಪ್ಪಿ ಅಪ್ಪಬಹುದಾದ ಒಂದು ಸನ್ನಿವೇಶ ನನ್ನ ಜೀವನದಲ್ಲಿ ದೇವಯಾನ ನನಗೆ ಸುಖವಾಗಿ ಇದು ತನಕ ಮದುವೆಯಾದ ಇಲ್ಲಿಯವರೆಗೆ ನನ್ನ
ಬಂಗಾರವೇ, ನನ್ನ ಬದುಕಿನ ಸೌಭಾಗ್ಯ ನೀನಾಗ್ತೀಯೇನೆ. ನಿನ್ನ ಮನಸ್ಸನ್ನೇ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ತೀಯೇನೆ. ನಿಮ್ಮಯ ಸ್ಮರಣೋಭವ ಕಂಡು ನಿಮ್ಮಯ ಮರುಳಾದರು ಈ ಸುಖ ಏನಾಗಿಗೋ ಮರುಳಾದರು ಈ ಸುಖ ದೊರಕದು ಎಂದೇ ಮರೆಯಲು ಶ್ರಮಿಸಿದೆ. ಈ ಸುಖ ಎನಗೆಂದಿಗೂ ದೊರೆಯದು ಎಂದಲ ಮರೆಯಲು ಶ್ರಮಿಸಿದೆ. ನೀವಾಡಿದಂತಹ ಮಾತು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಮರುಭೂಮಿಯಲ್ಲಿ ನೀರಿಗಾಗಿ ಹಾತೊರೆಯುತ್ತಾ ಇದ್ದವರಿಗೆ ನೀರು ಸಿಕ್ಕಿದ ಅನುಭವವಾಯಿತು. ನಾನು ಹಾಗೆ ಪ್ರಥಮ ನೋಟದಲ್ಲಿ ನಿಮ್ಮ ರೂಪಾತಿಶಯವನ್ನು ಕಂಡು ಮರುಳಾದವಳು ನಾನು. ಆದ್ರೆ ನಾನು ಈ ಹೊತ್ತಿಗೆ ಆಲೋಚನೆ ಮಾಡಬೇಕು. ಪ್ರಭು, ಬಡವನಾದವನಿಗೆ ಕನಸು ಬೀಳಬಾರದು, ಕನಸು ಬಿದ್ದವ ಬಡವನಾಗಿರಬಾರದು. ಆದ್ರೆ ನಾನು ಹಾಗಲ್ಲ. ಶ್ರೀಮಂತಿಕೆ ಸುಮತಿಗೆಯಲ್ಲಿ ಬೆಳೆದವಳು ನಾನು. ಅದೆಷ್ಟೋ ಕನಸುಗಳನ್ನು ಕಾಡುತ್ತಾ ಇದ್ದೆ. ನ್ಯಾಯವಾಗಿ ನನಗೆ ಬಡತನ ಹೇರಲ್ಪಟ್ಟಿದ್ದು. ಕನಸು ಕಾಣುವಂತಹ ಯೋಗ್ಯತೆಯೂ ಇಲ್ಲ, ಆ ಕನಸನ್ನು ನನಸು ಮಾಡುವಂತಹ ಯೋಗ್ಯತೆಯೂ ಇಲ್ಲ ಪ್ರಭು. ಯಾವುದೊಂದು ಪ್ರಾಣಿ ಹೇಳಿದಂತೆ ಎಟಕದಂತಹ ವಸ್ತುವನ್ನು ಕಂಡು ಅದು ಹುಳಿ ಹುಳಿ ಎನ್ನುವ ಹಾಗೆ ಆದರೂ ಸಿಹಿ ಸ್ವಾಮಿ ನನ್ನ ಪಾಲಿಗೆ ಹುಳಿಯ ಹಾಗೆ ಪರಿಣಮಿಸುತ್ತಾ ಇದೆ. ನೀವು ಗಗನ ಕುಸುಮ, ನಿಮ್ಮನ್ನು ಪಡೆಯುವಂತಹ ಅರ್ಹತೆ ಯೋಗ್ಯತೆ ಖಂಡಿತವಾಗಿಯೂ ಇಲ್ಲ. ಎಲ್ಲಿಯಾದ್ರೂ ದೇವಯಾನಿಗೆ ಗೊತ್ತಾಯಿತು ಅಂತಾದ್ರೆ ಪರಿಣಾಮ ಬೇರೆ ಅದಿತ್ತು. ಕೈ ಮುಗಿದು ಕೇಳುತ್ತಿದ್ದೆ. ಸಮೇತ ನನಗೆ ಬೇಕಾಗಿರುವುದು ನಿನ್ನ ಮನಸ್ಸು. ದೇವಯಾನಿಗೆ ಇದು ಗೊತ್ತಾದೀತು. ನೋಡೋ, ಆ ಗೋಡೆಯನ್ನು ನೋಡು, ಅಲ್ಲೊಂದು ತೈಲಚಿತ್ರ ಕಾಣಿಸ್ತಾ ಇದೆ ತಾನೆ. ಆ ಚಿತ್ರವನ್ನು ನೀನು ತಿರುಗಿಸಿದೆ ಅಂತಾದರೆ ಒಂದು ಬಾಗಿಲು ತೆರೆದುಕೊಂಡು ಅದು ನನ್ನ ಅಂತಃಪುರಕ್ಕೆ ನೇರವಾಗಿ ದಾರಿ ತೋರಿಸ್ತಾರೆ. ನಾನು ಯಾವಾಗ ಬೇಕು ಆಗ ನೀನು ನನ್ನನ್ನು ಸಂಧಿಸಬಹುದು. ಎಲ್ಲಿಯಾದರೂ ನಮ್ಮ ಗುಪ್ತವಾದ ಪ್ರಣಯ ಪ್ರಸಂಗ ದೇವಯಾನಿಗೆ ಗೊತ್ತಾಗಿ ನಿನಗೆ ಶಿಕ್ಷೆ ವಿಧಿಸಲ್ಪಡುವ ಕಾಲ ಬಂತು ಅಂತಾದರೆ ನಮಗೆ ನಾಡಿನಲ್ಲಿ ಮಾತ್ರ ಅಲ್ಲ, ಕಾಡಿನಲ್ಲಿಯೂ ಬೇಕಾದ ವ್ಯವಸ್ಥೆ ಇದೆ. ಮಿತ್ರ ಮಂದಾರನಿದ್ದಾರೆ. ಕಣ್ಣ ನೋಟದಿಂದ ನಿನಗೆ ಆಗುವ ಅಪಾಯವನ್ನು ನಾನು ತಪ್ಪಿಸಿಯೇನು?